ಕ್ರೀಡಾಕೂಟದಲ್ಲಿ ಸಮಾಜದ ಹಿರಿಯರಿಗೂ ಹಿರಿಯರಿಗೂ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೇವೆ. ಈ ಕ್ರೀಡಾಕೂಟದಲ್ಲಿ ಪುಟ್ಟ ಅಂಗನವಾಡಿ ಮಕ್ಕಳಿಗಾಗಿ ವಿವಿಧ ಮನೋರಂಜನಾ ಸ್ಪರ್ಧೆಗಳು ಅಂತೇಳಿ ಇಟ್ಟುಕೊಂಡಿದ್ದೇವೆ. ಆ ನಂತರ 1ರಿಂದ 4ರಿಂದ 7ನೇ ತರಗತಿವರೆಗೆ ಮಕ್ಕಳಿಗೆ 14ರ ವಯೋಮಾನದ ವಿವಿಧ ಸ್ಪರ್ಧೆಗಳು. ಅದರಲ್ಲಿ ವಿವಿಧ ಸ್ಪರ್ಧೆಗಳು ಅಂದರೆ 100 ಮೀಟರ್ ಓಟ, 200 ಮೀಟರ್ ಓಟ, 4x100 ಮೀಟರ್ ರಿಲೇ. ಆ ನಂತರ 14ರ ವಯೋಮಾನದ ಹುಡುಗಿಯರಿಗೆ 100 ಮೀಟರ್ ಓಟ, 200 ಮೀಟರ್ ಓಟ, 4x100 ಮೀಟರ್ ರಿಲೇ. 17ರ ವಯೋಮಾನದ ಹುಡುಗರಿಗಾಗಿ ಕಬಡ್ಡಿ ಪಂದ್ಯಾಟ, 100 ಮೀಟರ್ ಓಟ, 200 ಮೀಟರ್ ಓಟ, 400 ಮೀಟರ್ ಓಟ, 4x100 ಮೀಟರ್ ರಿಲೇ. ಅದೇ ರೀತಿ 17ರ ವಯೋಮಾನದ ಹುಡುಗಿಯರಿಗೆ ಒಟ್ಟು ಮಹಿಳೆಯರನ್ನು ಸೇರಿಕೊಂಡು, ಅಂದರೆ ಅದು ಓಪನ್ ಆಗಿರ್ತದೆ, ಕಬಡ್ಡಿ ಪಂದ್ಯಾಟ. ಆ ನಂತರ 200 ಮೀಟರ್ ಓಟ, 400 ಮೀಟರ್ ಓಟ, 4x100 ಮೀಟರ್ ರಿಲೇ. ನಂತರ ಪುರುಷರಿಗಾಗಿ ಕಬಡ್ಡಿ, ವಾಲಿಬಾಲ್, ಹಗ್ಗ ಜಗ್ಗಾಟ, ಕ್ರಿಕೆಟ್ ಪಂದ್ಯಾಟ. ಥ್ರೋಬಾಲ್, ಮಹಿಳೆಯರಿಗೆ ಥ್ರೋಬಾಲ್, ಹಗ್ಗ ಜಗ್ಗಾಟ, 200 ಮೀಟರ್ ಓಟ, 4x100 ಮೀಟರ್ ರಿಲೇ. ಈ ಸ್ಪರ್ಧೆಗಳು ನಡೆಯಲಿಕ್ಕಿದೆ. ಈ ಪಂದ್ಯಕೂಟದಲ್ಲಿ ಸಮಾರಂಭದಲ್ಲಿ ಸಾಧಾರಣ ತಾಲೂಕಿನ ಒಕ್ಕಲಿಗ ಸಮುದಾಯದ ಒಂದು 32-35 ದೈಹಿಕ ಶಿಕ್ಷಕರು ಸಹಕರಿಸ್ತಾರೆ. ಶಾಂತ ಕೆಮ್ಮಯ್ಯವರು ಹೇಳಿದಂತೆ ಒಟ್ಟು ನಮ್ಮ ಗೌಡ ಸಮಾಜವನ್ನು ಕ್ರೀಡಾಕೂಟದ ಮೂಲಕ ಒಗ್ಗೂಡಿಸಿ ಆ ಮೂಲಕ ಸಮಾಜದಲ್ಲಿರುವಂತಹ ಬಡ ಕುಟುಂಬಗಳಿಗೆ ಕೂಡ ಒಂದು ಏನಾದರೂ ಅವರಿಗೆ ನೆರವು ಮಾಡುವಂಥ ಕೂಡ ಒಳ್ಳೆಯ ಉದ್ದೇಶದಿಂದ ನಾವು ಈ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷದಂತೆ ಈ ಸಲ ಕೂಡ ಕ್ರೀಡಾಕೂಟ ಉಪ್ಪಿನಲ್ಲಿ ನಡೆಯುವ ಕಾರಣ ಒಂದಷ್ಟು ಎಲ್ಲ ನಮ್ಮ ತಾಲೂಕಿನ ವಿವಿಧ ಭಾಗಗಳಿಂದ ಸುಮಾರು 1500ಕ್ಕೂ ಮಿಗಿಲಾಗಿ ಕ್ರೀಡಾಪಟುಗಳು ಆಗಮಿಸಲಿಕ್ಕಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮವು 15/2/2026 ಆದಿತ್ಯವಾರ ಉಪ್ಪಿನಂಗಡಿಯ ಸರ್ವೋದಯ ಶಾಲೆ ಅಂತೇಳಿದರೆ ನಮ್ಮ ಆದಿಚುಂಚನಗಿರಿಯ ಶಾಖಾ ಮಠದ ನೇತೃತ್ವದಲ್ಲಿರುವಂಥ ಶಾಲೆ ಸರ್ವೋದಯ, ನಮ್ಮ ಆದಿಚುಂಚನಗಿರಿಯ ಧರ್ಮಪಾಲನ ಸ್ವಾಮೀಜಿಯವರು ಇದರ ಕಾರ್ಯದರ್ಶಿಯಾಗಿ ಈ ಶಾಲೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಅಲ್ಲಿ 2ನೇ ಅವಧಿಯಲ್ಲಿ ಕಳೆದ 6 ವರ್ಷಕ್ಕೆ ಮುಂಚೆ ಅಲ್ಲಿ ಮತ್ತೊಮ್ಮೆ ನಾವು ಕ್ರೀಡಾಕೂಟವನ್ನು ತಾಲೂಕು ಮಟ್ಟದ ಆಯೋಜನೆ ಮಾಡಿದ್ದೆವು. ಬಹಳ ಯಶಸ್ವಿಯಾಗಿತ್ತು. ಸುಮಾರು 1500ಕ್ಕೂ ಮಿಗಿಲಾಗಿ ಸಮಾಜ ಬಾಂಧವರಲ್ಲಿ ಆಗಮಿಸಿದ್ರು. ಸುಮಾರು 1000ಕ್ಕೂ ಮಿಗಿಲಾಗಿ ಅಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರ್ತದೆ. ಅದೇ ರೀತಿ ಬೆಳಿಗ್ಗೆ ಚಹಾದ ವ್ಯವಸ್ಥೆ ಹಾಗೂ ಸಂಜೆ ಫಲಹಾರದ ವ್ಯವಸ್ಥೆ ಮಾಡಿರ್ತೇವೆ. ಈ ಕಾರ್ಯಕ್ರಮ ಬೆಳಿಗ್ಗೆ 8 ಗಂಟೆಗೆ 8:30ಕ್ಕೆ ಪಿರಡ್ಕದ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರದಿಂದ ಕ್ರೀಡಾ ಜ್ಯೋತಿಯನ್ನು ಅಲ್ಲಿಂದ ಕೊಂಡೋಗಿ ಅಲ್ಲಿ ಆ ಕ್ರೀಡಾಕೂಟಕ್ಕೆ ನಾವು ಚಾಲನೆ ಕೊಡಲಿಕ್ಕಿದ್ದೇವೆ. ಈ ಕ್ರೀಡಾಕೂಟದ ಉದ್ಘಾಟನೆಯನ್ನು ಬಜತೂರಿನ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ಶ್ರೀ ಗಂಗಾಧರಗೌಡ PN ಇವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಉಪಸ್ಥಿತಿಯಲ್ಲಿ ಹಿರವಂಡಾಡಿಯ ಹಿರಿಯರು, ಸಮಾಜಕ್ಕೆ ತುಂಬ ಸಹಕಾರ ನೀಡಿದಂತಹ ಜನಾರ್ದನಗೌಡ ಶಾಂತಿ ಅಡ್ಡ ಕೃಷಿಕರು ಅವರು ಇರ್ತಾರೆ. ಅದೇ ರೀತಿ ಸರ್ವೋದಯ ಶಾಲೆಯ ಪರಿವೀಕ್ಷಕರಾಗಿ ಇರುವಂತಹ ಶ್ರೀ ಬಾಲಕೃಷ್ಣ BT ಇವರು ಕೂಡ ಆತಿಥ್ಯದಲ್ಲಿ ಇರ್ತಾರೆ. ಸಭಾ ಕಾರ್ಯಕ್ರಮವು ಬೆಳಿಗ್ಗೆ 11:30ಕ್ಕೆ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲನ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಧ್ವಜಾರೋಹಣವನ್ನು ಸುಂದರಗೌಡ ನಡುಬೈಲಿಯವರು, ಅಧ್ಯಕ್ಷರು ಒಕ್ಕಲಿಗೌಡ ಸೇವಾ ಸಂಘ ಪುತ್ರಿಯವರು ನೆರವೇರಿಸಲಿಕ್ಕಿದ್ದಾರೆ. ದೀಪ ಪ್ರಜ್ವಲನೆಯನ್ನು ಶ್ರೀ ಹರೀಶ್ ಆರಿಕೋಡಿ ಧರ್ಮದರ್ಶಿಗಳು, ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಆರಿಕೋಡಿ ಬೆಳಲ್ ಇವರು ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ. ಅತಿಥಿಗಳಾಗಿ ಶ್ರೀ ನಮ್ಮ ಸಂಜು ಮಠದವರು ನಿಕಟಪೂರ್ವ ಶಾಸಕರು, ಅದೇ ರೀತಿ ಸಭಾಧ್ಯಕ್ಷತೆಯನ್ನು ನಮ್ಮ ಪ್ರಶಾಂತ್ ಗೌಡ ಕೆಮ್ಮಾಯಿ ಅಧ್ಯಕ್ಷರು, ಯುವ ಒಕ್ಕಲಿಗೌಡ ಸೇವಾ ಸಂಘ ಪುತ್ರಿಗಳು ಇವರೇ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅತಿಥಿಗಳಾಗಿ ಉಮೇಶ್ ಗೌಡ ಹಿರವಂಡಾಡಿ ನಿವೃತ್ತ ಮುಖ್ಯೋಪಾಧ್ಯಾಯರು, ಅದೇ ರೀತಿ SRKಯ ಮಾಲಕರಾಗಿರುವಂಥ ಶ್ರೀ ಕೇಶವಗೌಡ ಅಮೈ ಕಲಾಗುಟ್ಟು ಇವರು ಕೂಡ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಇನ್ನೂರು ನಮ್ಮ ಸಮಾಜದ ಮುಖಂಡರಾಗಿರುವಂಥ ಶ್ರೀ ಪ್ರಸನ್ನ ದರ್ಬೆ ಹಿರೇಬಂಡಾಡಿ ಮಾಜಿ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಅದೇ ರೀತಿ ಇನ್ನೂರವರು ಶ್ರೀ ಸುರೇಶ್ ಗೌಡ ನಡುಬೈಲು ಅಧ್ಯಕ್ಷರು ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು. ಅದೇ ರೀತಿ ಹರೀಶ್ ಇಂಡ್ಯಾಡಿಯವರು ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂಥ ಹರೀಶ್ ಇಂಡ್ಯಾಡಿಯವರು ಕೂಡ ನಮ್ಮೊಂದಿಗೆ ಕಾರ್ಯಕ್ರಮ ಬರ್ತಾರೆ ಅಂತ ಹೇಳಿದ್ದಾರೆ. ಅವ್ರದ್ದು ಇಲ್ಲಿ ಒಂದು ಇನ್ವಿಟೇಷನ್ ಹೆಸರು ಆಗಲಿಲ್ಲ. ಅದೇ ರೀತಿ ಮಧ್ಯಾಹ್ನ ತನಕ ಸಂಜೆ ತನಕ ಬೇರೆ ಬೇರೆ ರೀತಿಯ ಆಟೋಟಗಳು ನಡೆದು ಸಮಾರಂಭ ಸಂಜೆ 5:30ಕ್ಕೆ ನಮ್ಮ ನಿತಿನ್ ತಾರಿತಡಿಯವರು, ನಮ್ಮ ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಉಪ್ಪಿನಡಿ ವಲಯದವರು ಅವರ ಅಧ್ಯಕ್ಷತೆಯಲ್ಲಿ ಸಮಾರಂಭ ಸಂಜೆ 5:30ಕ್ಕೆ ನೆರವೇರಲಿಕ್ಕಿದೆ. ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಕಿರಣ್ ಚಂದ್ರ D ಪುಷ್ಪಗಿರಿ ಗುರುವಾಲು ಧಾರ್ಮಿಕ ಮುಖಂಡರು,
ಅದೇ ರೀತಿ ಶ್ರೀಮತಿ ಕುಸುಮಾ ಚಂದಪ್ಪ, ಅಧ್ಯಕ್ಷರು ಗೌಡ ಮಹಿಳಾ ಸಂಘ ಪುತ್ತೂರು. ಶ್ರೀ ಡಿ ವಿ ಮನೋಹರ್, ಅಧ್ಯಕ್ಷರು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಪುತ್ತೂರು. ಶ್ರೀ ಚಿದಾನಂದ ಬೈಲಾಡಿ, ಅಧ್ಯಕ್ಷರು ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘ ನಿಮಿತ್ತ ಪುತ್ತೂರು. ಉಪಸ್ಥಿತಿಯಲ್ಲಿ ಸುರೇಶ್ ಗೌಡ, ಅಕ್ರಮಜಲು ವಲಯ ಉಸ್ತುವಾರಿ ಇಷ್ಟೆಲ್ಲರೂ ಈ ಕಾರ್ಯಕ್ರಮದ ಒಟ್ಟು ವೇದಿಕೆಯಲ್ಲಿರ್ತಾರೆ. ಅವರು ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.